ವಾರಜ ಕರು ಹಾಕಿಲ್ಲ ಅಂತ ನಂಗೆ. ನನ್ನ ಜೊತೆಗೆ ಈ ಬೆಕ್ಕುಗಳು ಕೂಡ ಇದು ಸಹ ಉಂಟು. ಮತ್ತೊಂದು ಇಲ್ಲಿ ನೋಡಿ ಬಾಲಕಾಳು. ಮಧ್ಯಾಹ್ನದ ನಮ್ಮ ಸ್ಪೆಷಲ್ ತಾಲಿ ನೋಡಿ. ಅಷ್ಟಮಿಗೆ ನೋಡಿ ನಮ್ಮ ತಯಾರಿ ಎಲ್ಲ ಹೀಗೆ. ನಾನೀಗ ನಮ್ಮ ಹಸುಗಳನ್ನು ಕರ್ಕೊಂಡು ಬಂದಿಗೆ ಹೋಗ್ತಾ ಇದ್ದೇನೆ. ಕತ್ತಲಾದ ಮೇಲೆ ಹೇಗೆ ಬೆಳಕು ಹರಿಯುತ್ತದೆಯೋ ಸೂರ್ಯೋದಯ ಆದ ಮೇಲೆ ಕೂಡ ಕತ್ತಲೇ ಇರ್ತದೆ ಅಲ್ವಾ. ಅಂದರೆ ನಾವು ಇನ್ನೂ ಕೂಡ ಬೆಳಗಾಗಲಿಲ್ಲ ಎಂಬಂತಹ ಭ್ರಮೆಯಲ್ಲಿದ್ದುಕೊಂಡು ನಮ್ಮ ಮುಂಜಾವಿನ ಕೆಲವು ಕರ್ತವ್ಯಗಳನ್ನು ಮಾಡದೆ ಹಾಗೆಯೇ ನಾವು ಇದ್ದು ಬಿಡ್ತೇವೆ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಕೂಡ ಕಷ್ಟ ಬಂದ ನಂತರ ಸುಖ ಬಂದೇ ಬರ್ತದೆ. ಆದರೆ ನಾವು ಅಂದ್ಕೊಳ್ತೇವೆ ಸುಖ ಬಂದ ಮೇಲೆ ಕೂಡ ನಾವು ಕಷ್ಟದಲ್ಲಿಯೇ ಇದ್ದೇವೆ ಅಂತ. ಅಂದರೆ ಆ ಕಷ್ಟದ ನೆರಳು ಸ್ವಲ್ಪ ಈ ಸುಖದ ಮೇಲೆ ಇದ್ದೇ ಇರ್ತದೆ. ಆದರೆ ಅದು ಮುಂದುವರಿತಾ ಹೋಗಿ ಮತ್ತೆ ತೀಕ್ಷ್ಣವಾದ ಬೆಳಕನ್ನು ನಾವು ಪಡೀಲಿಕ್ಕೆ ಸಾಧ್ಯ ಉಂಟು. ಆದರೆ ನಾವು ಅದು ಯಾವುದನ್ನೂ ಅರ್ಥ ಮಾಡಿಕೊಳ್ಳದೆ ಆ ಹಿಂದಿನ ಕಷ್ಟವನ್ನೇ ನೆನೆಯುತ್ತಾ ನಾವು ಈಗಲೂ ಕಷ್ಟದಲ್ಲಿಯೇ ಇದ್ದೇವೆ ಎಂಬಂತಹ ಒಂದು ಭ್ರಮಾಲೋಕದಲ್ಲಿ ಇದ್ದು ಬಿಟ್ಟು ನಮ್ಮ ಈ ಕ್ಷಣದ ಸಂತೋಷವನ್ನು ನಾವು ಮರೆತು ಬಿಡ್ತೇವೆ. ಆದ ಕಾರಣ ನಮಗೆ ಜೀವನದಲ್ಲಿ ಯಾವುದೇ ರೀತಿಯ ಸತ್ವ ಇಲ್ಲ ಅಂತ ಅನಿಸುವುದು. ಅದಕ್ಕಾಗಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಇರುವಂತಹ ಈ ಕ್ಷಣ ಇನ್ನು ಮತ್ತೆ ಬರುವುದಿಲ್ಲ ಎಂಬ ಹಾಗೆ ಅದನ್ನು ನಾವು ಅನುಭವಿಸಬೇಕು. ಇದು ಜೀವನದ ತತ್ವ. ಜೀವನದಲ್ಲಿ ಖುಷಿಯಾಗಿರುವಂತಹ ಒಂದು ಸೂತ್ರ ಇದು. ಹಾಯ್, ಗುಡ್ ಮಾರ್ನಿಂಗ್, ಎಲ್ಲರಿಗೂ ಪ್ರೀತಿಯ ನಮಸ್ತೆ. ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್. ಇವತ್ತು ನಮಗೆ ಬ್ರೇಕ್ಫಾಸ್ಟಿಗೆ ಸ್ಪೆಷಲ್ ಕ್ರೀಮಿ ಪನ್ನೀರ್. ಫಸ್ಟ್ ಬೈಟ್ ಅಲ್ಲ ನಿಮಗೆ ಇದು. ನಾನು ಸೆಕೆಂಡ್ ಟೈಮ್ ಟ್ರೈ ಮಾಡ್ತಾ ಇರೋದು. ಸೂಪರ್ ಆಗಿದೆ, ನೋಡುವಾಗಲೇ ಖುಷಿ ಆಗ್ತಾ ಉಂಟು ತಿನ್ನು ಅಂತ ಹೇಳಿ. ಇವಳದೊಂದು ಅವಸ್ಥೆ ನೋಡಿ ಅಂತೆ, ಎಂಥದೋ ಬೇಟೆ ಅವಳ ಕಣ್ಣಿಗೆ ಬಿದ್ದಿದೆ. ಅದಕ್ಕೆ ಇಲ್ಲಿ ಭಯಂಕರ ಒಂದು ನೋಟ ಇಟ್ಟುಕೊಂಡು ಕೂತ್ಕೊಂಡಿದ್ದಾಳೆ, ಸ್ವಲ್ಪ ಸಹ ಕದಲದೆ. ಅಂದರೆ ಈಗ ನಾನು ಪೆಪ್ಪರ್ ಮಾತ್ರ ಹಾಕಿದ್ದು ಖಾರಕ್ಕೆ, ಮತ್ತು ಹುಳಿಗೆ ಸಹ ಎಂತ ಸಹ ಹಾಕಲಿಲ್ಲ. ಅದು ಪನ್ನೀರಿದ್ದೆ ಹುಳಿ ಎಲ್ಲ ಇರೋದು ಅದರಲ್ಲಿ. ಮತ್ತು ಅದೇ ಹಾಲು ಹಾಕುವಾಗ ನಾವು ಅದಕ್ಕೆ ಉಪ್ಪೆಲ್ಲ ಹಾಕಬಾರ್ದು ಅಂತ ಹೇಳ್ತಾರೆ. ನಾನು ನಿನ್ನೆ ಉಂಟಲ್ಲ 3 ನಮ್ಮ ಕರುಗಳನ್ನು ಸಹ ಬಿಟ್ಟದ್ದು, ವಾರಿಜನನ್ನು ವೃಂದನನ್ನು ಎಲ್ಲ ಬರಲೇ ಇಲ್ಲ. ಅದು ನನಗೆ ಇಡೀ ವಾರಿಜಂದೇ ನೆನಪು ಅಂತ. ವಾರಿಜ ಕರು ಹಾಕಿಲ್ಲ ಅಂತ ನನಗೆ ಕನಸು 2 ಸತಿ ಕನಸು ಬಿದ್ದಿದೆ ಆಯಿತಾ. ಬೆಳಿಗ್ಗೆ ಕರು ಹಾಕಿ ಅವಳು ಇಲ್ಲಿಗೆ ಬಂದು ಅಂಬೇ ಅಂತ ಹೇಳುದಂತೆ. ನಾನು ಹೊರಗೆ ಬಂದು ನೋಡುವಾಗ ಕರು ಮತ್ತು ಅವಳು ಕರು ಜಸ್ಟ್ ನೆಕ್ಕಿದಾಳೆ ಅಷ್ಟೇ, ಅಷ್ಟು ಸಹ ಜಸ್ಟ್ ಕರು ಹಾಕಿದಷ್ಟೇ ಅಂತ. ಹಾಗೆ ಈಗ ಇನ್ನೂ ಸಹ ಬರಲಿಲ್ಲ. ನಿನ್ನೆ ನನ್ನ ಹಸ್ಬೆಂಡ್ ನೋಡಲಿಕ್ಕೆ ಹುಡುಕಿಕೊಂಡು ಹೋಗಿದ್ರು ಆಚೆವರೆಗೆ ಸಹ, ಒಂದು 2 ಕಿಲೋಮೀಟ್ರ್ ಹೋಗಿದ್ರು, ಸಿಗಲೇ ಇಲ್ಲ ಎಲ್ಲಿ ಸಹ. ಇವತ್ತೀಗ ಪುನಃ ಹೋಗಬೇಕು ಮಧ್ಯಾಹ್ನ ಆಗುವಾಗ. ಈಗ ಬಿಸಿಲು ಉಂಟಲ್ಲ ಸ್ವಲ್ಪ ಮೇಲಿ ಅಂತ ಬಿಟ್ಟದು. ಮತ್ತೀಗ ಹೋಗಿ ಕರ್ಕೊಂಡು ಬರಬೇಕು. ನನಗೆ ಹೆದರಿಕೆ ಆಗ್ತಾ ಉಂಟು ಫುಲ್. ಅದು ಎಂತ ಸನೆ ಜಪ್ಪುದು ಅಂತ ಹೇಳಿ ಇದು ಡೆಲಿವರಿ ರೆಡಿಯಾದ ಹಾಗೆ ಕಾಣ್ತದೆ. ಇನ್ನು ವಿದಿನ್ 2-3 ಡೇಸ್ ಮಿನಿಮಮ್ ಹಾಕ್ಬೋದಾ ಏನೋ, ದೇವರ ದಯದಲ್ಲಿ ಹುಷಾರಲ್ಲಿ ಹಾಕಿದರೆ ಸಾಕು. ನನಗೆ ಅದೇ ಕನಸಿದ್ದೇ ಆಗಾಗ ನೆನಪಾಗ್ತಾ ಉಂಟು ನನಗೆ. ಎಲ್ಲ ಒಳ್ಳೆ ಉಂಟಾ? ಮೆಣಸಿನ ಹುಡಿ ಹಾಕದೆ ಮಾಡಿದ್ದು, ಖಾಲಿ ಒಳ್ಳೆ ಮೆಣಸಲ್ಲಿ ಮಾಡಿದ್ದು. ಹೆಲ್ದಿ ಅಂತ ಹೇಳಿದೆ ಎಲ್ಲ ನಮ್ಮ ಸ್ಪೈಸಸ್, ಆರ್ಟಿಫಿಷಿಯಲ್ ಸ್ಪೈಸ್ ಎಂತ ಸಹ. ನಾನಿವತ್ತು ಎಡಿಟಿಂಗಲ್ಲಿ ಫುಲ್ಲು ಬ್ಯುಸಿ ಆಯಿತಾ. ನನ್ನದೊಂದು ಕುಕ್ಕಿಂಗ್ ಚಾನೆಲ್ಗೆ ಅಂತ ಹೇಳಿ ವಿಡಿಯೋ ಮಾಡಿ ಇಟ್ಟದ್ದು ಒಂದು 10 ವೀಡಿಯೋಸ್ ಉಂಟು. ಅದರಲ್ಲಿ ನನಗೀಗ ಸ್ಟೋರೇಜ್ ಫುಲ್ಲಾಗಿದೆ. ಹಾಗೆ ಇವತ್ತು ಫುಲ್ ಎಡಿಟಿಂಗಿಗೆ ಕುತ್ಕೊಂಡಿದ್ದೇನೆ. ನೋಡಿ 2 ಬಾಟ್ಲು ನೀರುಂಟು. ನನ್ನ ಜೊತೆಗೆ ಈ ಬೆಕ್ಕುಗಳು ಕೂಡ ಇದು ಸಹ ಉಂಟು. ಮತ್ತೊಂದು ಇಲ್ಲಿ ನೋಡಿ ಬಾಲ ಕಾಣೋದು. ಹಾಗೆ ಬೆಳಿಗ್ಗೆ ತಿಂಡಿ ಆದ ನಂತರ ನಾನು ಎಡಿಟಿಂಗಿಗೆ ಕೂತ್ಕೊಂಡವಳು ಈಗ ಎದ್ದು ಹೋಗಿ ಅನ್ನ ಇಟ್ಟು ಮತ್ತೊಂದು ಪಶಿಂಗ್ರಿ ಮಾಡಿದ್ದೇನೆ. ನೆಕ್ಕರಿಕೆ ಸೊಪ್ಪಿನ ಪಶಿಂಗ್ರಿ ಮಾಡಿದ್ದೇನೆ. ಅದು ನನಗೆ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬಂದು ಕರೆಕ್ಟಾದ ರುಚಿ ಬಂದರೆ ನಿಮಗೆ ನೆಕ್ಸ್ಟ್ ಟೈಮ್ ನಾನು ಹೇಳ್ತೇನೆ ಹೇಗೆ ಮಾಡೋದು ಅಂತ. ಅದು ಬೇಡ, ಹೆದರಿಕೆ ಆಗ್ತಾ ಉಂಟಾಯ್ತಾ. ಗುಡ್ಡೆಗೆ ಹೋದವರು ಎಲ್ಲಿ ಇದ್ದಾರೆ ಅಂತ ಗೊತ್ತಿಲ್ಲ ಈಗ. ಹಾಗೆ ಈಗ ಅವರು ಬರೋದ್ರ ಒಳಗೆ ಇನ್ನೇನಾದರೂ ಕರು ಹಾಕಿದರೆ ಸೊ ನನ್ನ ಎಡಿಟಿಂಗ್ ಪೆಂಡಿಂಗ್ ಇದ್ದದೆಲ್ಲ ರಪ ಮಾಡಿ ಸ್ಟೋರೇಜ್ ಎಲ್ಲ ಕ್ಲಿಯರ್ ಮಾಡಿಕೊಂಡು ಬಿಡುವ ಅಂತ ಹೇಳಿ ಫುಲ್ಲು ಬ್ಯುಸಿ ಇದ್ದೇನೆ. ಅಂದರೆ ಬೆನ್ನೆಲ್ಲ ನೋವು ಆಗ್ತಾ ಉಂಟು ನನಗೆ ಕೂತ್ಕೊಂಡು. ಇನ್ನು ಅಡಿಕೆಯನ್ನೆಲ್ಲ ಸಪ್ರೇಟ್ ಮಾಡ್ತಾ ಇದ್ದಾರೆ. ಇನ್ನು ಸೇಲ್ ಮಾಡಲಿಕ್ಕೆ ಕೊಂಡೋಗ್ಬೇಕು. ನಾಳೆ ಅಷ್ಟಮಿ ಎಲ್ಲ ಬಂತಲ್ಲ, ಹಾಗೆ ಈಗ ಎಡಿಟಿಂಗ್ ಮಾಡಿ ಇನ್ನು ಊಟ ಮಾಡಲಿಕ್ಕೆ ಹೋಗೋದು ನಾನು. ಮಧ್ಯಾಹ್ನದ ನಮ್ಮ ಸ್ಪೆಷಲ್ ತಾಲಿ ನೋಡಿ, ರಾಜ್ಮಾ, ಇದು ಪಶಿಂಗ್ರಿ, ಮತ್ತು ಇದು ನುಗ್ಗೆ ಸೊಪ್ಪಿನ ಚಟ್ನಿ ಪುಡಿ. ಸೊ ಇದೆಲ್ಲ ಸಹ ಅಯನ್ ಕಂಟೆಂಟ್, ಹಿಮೋಗ್ಲೋಬಿನ್ ಜಾಸ್ತಿ ಮಾಡುವಂತಹ ಐಟಮ್ಗಳು. ಅಷ್ಟಮಿಗೆ ನೋಡಿ ನಮ್ಮ ತಯಾರಿ ಎಲ್ಲ ಹೀಗೆ.
ಬಂಟಿ ಬಾಬು ಕಾಯ್ತಾ ಇದ್ದಾನೆ. ನಮ್ಮ ಹಸುಗಳು ಇನ್ನೂ ಸಹ ಬರಲಿಲ್ಲ. ಒಂದು ದೊಡ್ಡ ಮಳೆ ಬಂದು ನಿಂತು ಹೋಯಿತು. ನಮ್ಮ ಮಯೂರ ರಾಜವರ್ಮರು ಬಂದು ಅಲ್ಲಿ ಕೂತ್ಕೊಂಡಿದ್ದಾರೆ ಕಾಂಪೌಂಡ್ ಮೇಲೆ. ನೋಡಿ ಎಷ್ಟೆಲ್ಲ ಚಂದದ ವೆದರ್ ಇವತ್ತು. ಕೂಡ ಊಟ ಎಲ್ಲ ಮಾಡಿ ಪುನಃ ಎಡಿಟಿಂಗಿಗೆ ಹೋಗಿ ಈಗ ಇವತ್ತಿನ ವಿಡಿಯೋ ಜಸ್ಟ್ ಅಪ್ಲೋಡ್ ಮಾಡಿದ್ದೇನೆ ಅಷ್ಟೇ. ನಿನ್ನೆಯ ವಿಡಿಯೋಗೆಲ್ಲ ತುಂಬ ಇದು ವ್ಯೂಸ್ ಎಲ್ಲ ಕಡಿಮೆ ಆಗಿದೆ, ಬೇಸರ ಆಗ್ತದೆ. ಹಾಗೆ ಸ್ವಲ್ಪ ನಿಧಾನ ಆಗ್ತದೆ ಎಡಿಟಿಂಗ್ ಮಾಡುವಾಗ, ಅಂತ ಆಗ್ತದೆ. ಆದರೆ ಸಹ ಏನೋ ಒಂದು ಹೊಸ ಹುಮ್ಮಸ್ಸಿನಿಂದ ಪುನಃ ಮಾಡೋದು. ಹಾಗೆ ಈಗ ನನಗೆ ಮತ್ತು ನನ್ನ ಗಂಡನಿಗೆ ನಮ್ಮ ಹಸುಗಳನ್ನು ಕರ್ಕೊಂಡು ಹೋಗ್ಲಿಕ್ಕುಂಟು. ನಮ್ಮ 2 ಬೆಕ್ಕುಗಳ ಅವಸ್ಥೆ ನೋಡಿ. ಯಾಕೆ ಗೊತ್ತುಂಟ, ಇದು ನಾಯಿದು ಬಿಸ್ಕೆಟ್, ಇದು ಬಾಕ್ಸ್. ಅದಕ್ಕೆ ಸ್ಮೆಲ್ ಬರ್ತಾ ಉಂಟು. ಅದರ ಬಿಸ್ಕೆಟ್ ಇದು ಇಲ್ಲಿ ಇರೋದು, ಅದಕ್ಕೆ ಕಾಯುದು. ಈಗ ಸಂಜೆ ಆಗುವಾಗ ಹಾಕ್ತೇನೆ ನಾಯಿಗೆ ಊಟ ಹಾಕುವಾಗ. ಅದಕ್ಕೆ ಈಗ ಇಲ್ಲಿಯೇ ನೋಡಿ ಕಾಯ್ದು, ಇನ್ನು ಮರ್ತೋಗ್ಬಾರ್ದಲ್ಲ ಅದಕ್ಕೆ. ಬಂಟಿಗೆ 2 ಬಾದಾಮಿ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಬಾರು ಬಾರು, ವಾಕಿಂಗ್ ಸ್ಟಾರ್ಟ್, ಹೋಗುವ. ಸಣ್ಣ ಮಳೆ ಹನಿ ಸಹ ಬರ್ತಾ ಉಂಟು, ಬೇಗ ಹೋಗಿ ಬರಬೇಕು. ಎಷ್ಟು ಚಂದ ನೋಡಿ ವೆದರ್. ಅದು ಅಲ್ಲಿ ಅಕ್ಕಿ ತಿಂತಾ ಇದ್ದಾರೆ ಇವನೊಬ್ಬ. ನಾನೀಗ ನಮ್ಮ ಹಸುಗಳನ್ನು ಕರ್ಕೊಂಡು ಮಲ್ಲಿಗೆ ಹೋಗ್ತಾ ಇದ್ದೇನೆ. ಎಲ್ಲಿದ್ದಾರೆ ಎಂಥ ಕತೆ ಅಂತ ಗೊತ್ತಿಲ್ಲ. ಅಂತೂ ಹೋಗುದು, ಒಂದು ಬಾಳೆಹಣ್ಣು ಮತ್ತು ಒಂದು ಹಗ್ಗ ಉಂಟು. ಒಬ್ಳನ್ನು ಕರ್ಕೊಂಡು ಬಂದರೆ ಮತ್ತೆ ಎಲ್ಲ ಸಹ ಬರ್ತಾರೆ ಅಂತ ಹೇಳಿ ನಂಬಿಕೆ. ನೋಡಿ ಎಷ್ಟು ದೂರ ಬಂದೆ, ಎಲ್ಲಿ ಸಹ ಕಾಣುವುದಿಲ್ಲ. ಇನ್ನು ಅಲ್ಲಿ ಹೋಟೆಲ್ನ ಎದುರಲ್ಲಿ ಆದರೂ ಇರ್ಬೋದು ಹೆಚ್ಚಾಂಶ. ನಾನೊಂದು ಎಷ್ಟು ದೂರ ನಡ್ಕೊಂಡು ಬಂದೆ ಗೊತ್ತುಂಟ. ಆ 3 ಹಸುಗಳೊಟ್ಟಿಗೆ ಇರಲಿಲ್ಲ ಅಂತ. ಓ, ಇಲ್ಲಿದ್ದಾರೆ ಈಗ. ಇನ್ನೀಗ ನನ್ನ ನೋಡಿ ಓಡದಿದ್ರೆ ಸಾಕು. 3 ಜನ ಸಹ ಇದ್ದಾರೆ ಒಟ್ಟಿಗೆ. ಸಾಧಾರಣ ಒಂದು 2000 ಸ್ಟೆಪ್ಸ್ ಬಂದೇನಂತ, ಒಂದು ವಾಕಿಂಗ್ ಆಯಿತು. ಮರ್ಯಾದೆ ಹೋಗ್ತದೆ. ಹಾಯ್ ಹಾಯ್ ಕುಂದ್ರಿ ಜಾನೆ ಇಲ್ಲ. ಯಬ್ಬ, ಇವಳನ್ನು ಹೇಗಾದರೂ ಹಿಡ್ದೆ ನೋಡಿ ಹಗ್ಗದಲ್ಲಿ. ಬಲೆ ಪೊಯ್ 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 ಬಲೆ. ಒಂದು ಅವಸ್ಥೆ ನೋಡಿ ಅವಳು, ನೋಡಿ ಅಲ್ಲಿಂದ ಹೋಗುದು ಒಬ್ಬಳೆ. ಎಲ್ಲ ಸಾಯ್ಬೋದು ಒಡೆಗೆ. ನೋಡಿ ಫೈನಲಿ ಇವರನ್ನೆಲ್ಲ ಕಟ್ಟಿ ಆಯಿತು. ಏನೋ ಈ ಸತಿ ಸಮಾಧಾನದಲ್ಲಿ ಬಂದರು. ನನಗೆ ಇವಳದೇ ಹೆದರಿಕೆ ಆಗ್ತಾಯಿತ್ತು. ಕರು ಸಹ ಇಟ್ಕೊಂಡು ಅಲ್ಲಿ ತಿರುಗಲಿಕ್ಕೆ ಶುರು ಮಾಡಿದರೆ ಮುನ್ನ ಯಾರಿಗೆ ಸಹ ಇವಳ ಅವಸ್ಥೆ ನೋಡಿ, ಮಲಗಿದಲ್ಲಿಯೇ. ಹೆಂಚಿನ ವೃಂದ ಅವಳು ತಿರ್ಗೊಂದಿಪ್ಪ ಅಲ್ಲೇ ಅಷ್ಟು ತಿರುಗಾಡ್ತಾ ಇರ್ತಾಳೆ. ಅವಳಿಗೆ ನಿಜವಾಗಿ ಸುಸ್ತಾಗಿದ ಅಂತ, ಹಾಗೆ ಬಂದದ ಅಂತ ಜನ ಅಲ್ಲ. ಹಾಂ, ಏನು ಪಣ್ಣಾತ. ಕತ್ತೆಲ್ಲ ಸಹ ಆಗ್ತಾ ಬಂತು. ಇವತ್ತಿನ ವ್ಲಾಗನ್ನು ಎಂಡ್ ಮಾಡುವಲ್ಲ. ಹಾಂ, ಹಾಗೆ ಇವತ್ತು ನಂದು ಒಟ್ಟಿಗೆ 9000 ಸ್ಟೆಪ್ಸ್ ಆಯಿತು ಇಡೀ ದಿನದಲ್ಲಿ. ನಾನು ಇದರಲ್ಲಿ ಕೌಂಟ್ ಮಾಡಿದ್ದು. ಮತ್ತು ಇನ್ನು ಸ್ವಲ್ಪ ಹೋಗಿ ನನಗೆ ಪ್ರಾಣಾಯಾಮ, ಯೋಗ ಎಲ್ಲ ಮಾಡಬೇಕು. ಹಾಗೆ ಇವತ್ತಿನ ವ್ಲಾಗ್ ಎಲ್ಲ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಸೊ ಪ್ಲೀಸ್ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ, ಹಾಗೆ ಕಾಮೆಂಟ್ ಮಾಡಿ. ನೀವು ಫಸ್ಟ್ ಟೈಮ್ ನೋಡೋರಾದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಟೇಕ್ ಕೇರ್, ಬೈ ಬಾಯ್. ಸ್ಟೇ ಹ್ಯಾಪಿ, ಹೆಲ್ದಿ ಆ್ಯಂಡ್ ಫಿಟ್. ಜೈ ಶ್ರೀರಾಮ್.